ಮೆಡಿಕಲ್ ಇಂಜಿನಿಯರಿಂಗ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿಗಳನ್ನು ನೀಡುವ ಆಕಾಶ್ ಎಜುಕೇಷನ್ ಸರ್ವಿಸ್ ಲಿಮಿಟೆಡ್ನ ನೂತನ ಶಾಖೆ ಉಡುಪಿಯಲ್ಲಿ ಆರಂಭವಾಗಿದೆ. ಉಡುಪಿಯ ಅಲಂಕಾರ್ ಟಾಕೀಸ್ ಬಳಿ ಇರುವ ಲಂಡನ್ ಪ್ಲಾಜಾದ ಮೊದಲನೇ ಮಹಡಿಯಲ್ಲಿ ಶುಭಾರಂಭಗೊಂಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿಗಳನ್ನು ನೀಡುವ ನಿಟ್ಟಿನಲ್ಲಿ ಆಕಾಶ್ ಎಜುಕೇಷನ್ ಸರ್ವಿಸ್ ಲಿಮಿಟೆಡ್ನ ನೂತನ ಶಾಖೆ ಉಡುಪಿಯಲ್ಲಿ ಶುಭಾರಂಭಗೊಂಡಿದೆ. ಇಂದು ಸಂಸ್ಥೆಯ ಪ್ರಾದೇಶಿಕ ಮುಖ್ಯಸ್ಥರಾದ ವಿಶ್ವನಾಥ್ ಪಿಜಿ ಅವರು ಉದ್ಘಾಟಿಸಿದರು. ನೂತನ ಶಾಖೆಗೆ ಶುಭ ಹಾರೈಸಿದರು. ಮತ್ತು ಫೌಂಡೇಶನ್ ಮಕ್ಕಳಿಗೆ ಒಲಿಂಪಿಯಾಡ್ಸ್ ಕೂಡ ಪ್ರಿಪರೇಷನ್ ಮಾಡಿಕೊಡ್ತಾಯಿದ್ದಾರೆ. ಹಾಗೆ ಈಗ ಸುದೀರ್ಘವಾಗಿ ಭಾರತದಾದ್ಯಂತ 200ಕ್ಕಿಂತ ಹೆಚ್ಚು ಶಾಲೆಗಳನ್ನು ಹೊಂದಿದ್ದು ಮಂಗಳೂರಿನಲ್ಲಿ ಕೂಡ 2 ವರ್ಷದಿಂದ ಕೆಲಸ ಕಾರ್ಯಕ್ರಮ ಮಾಡ್ತಾಯಿದೆ. ಎಲ್ಲ ಭಾಳಷ್ಟು ಜನ 1000 ಮೇಲೆ ಮಕ್ಕಳು ಇದರ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಉಡುಪಿಯ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಆಸಕ್ತ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಈ ಮಾಹಿತಿ ಕೇಂದ್ರದ ಮುಖಾಂತರ ಇದರ ಉಪಯೋಗವನ್ನು ಪಡ್ಕೋಬೇಕಾಗಿ ತಾಳ್ಮೆಯಿಂದ ಕೇಳ್ಕೊಳ್ತೇನೆ. ಮಂಗಳೂರಿನಲ್ಲಿ ಈಗಾಗಲೇ ಯಶಸ್ವಿಗೊಂಡಿರುವ ಸಂಸ್ಥೆಯಾಗಿದ್ದು, ಕೃಷ್ಣನಗರಿಯಲ್ಲಿಯೂ ಉತ್ತಮ ಸೇವೆಯನ್ನ ನೀಡಿ ಯಶಸ್ವಿಯಾಗುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಆಕಾಶ್ ಎಜುಕೇಷನ್ ಸಿಬ್ಬಂದಿಗಳು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಸಂಸ್ಥೆಯು ಮೆಡಿಕಲ್ ಇಂಜಿನಿಯರಿಂಗ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿಗಳನ್ನು ನೀಡುವ ಸಂಸ್ಥೆಯಾಗಿದೆ. ಉಡುಪಿ ಯುವ ಜನತೆ ಇದರ ಸಂಪೂರ್ಣ ಪ್ರಯೋಜನವನ್ನ ಪಡೆಯಬಹುದಾಗಿದೆ. ಉಡುಪಿಯ ಅಲಂಕಾರ್ ಟಾಕೀಸ್ ಬಳಿ ಇರುವ ಲಂಡನ್ ಪ್ಲಾಜಾದ ಮೊದಲನೇ ಮಹಡಿಯಲ್ಲಿ ಸಕಲ ಸೌಲಭ್ಯಗಳೊಂದಿಗೆ ನುರಿತ ಅನುಭವಸ್ಥ ಸಿಬ್ಬಂದಿಗಳೊಂದಿಗೆ ಸಂಸ್ಥೆ ಪ್ರಾರಂಭಗೊಂಡಿದೆ. ಶ್ರೀಜಿತ್ ವಿ4 ನ್ಯೂಸ್, ಉಡುಪಿ.